ಇನ್ನಿತ್ತಾಮಲ ಸುದ್ದಿಲು ಕುಡ್ಲದ ಬಳ್ಳಲ್ ಬಾಗಡ್ ಕಾರ್ ಎಡ್ತದ ಆಸ್ಪತ್ರೆಡಿತಿನ ಪ್ರೀತಿ ಮನೋಜ್ ಕಲ್ಯಾಣ ಮೆದುಲು ಕಾರ್ಯಮಲ್ಪನೆ ನಡೆದವರ ಅಂಗಾಂಗ ದಾನವು ನಿರ್ಧಾರ. ಕೊರೋನಾ ಕಾರಣ 2 ವರ್ಷ ತಡೆಪು ಪಾಡ್ತಿನ ಹಜ್ ಯಾತ್ರೆಗೆ ಭಾರತದ ಮುಸ್ಲಿಮರಿಗೆ ಕೂಡ ಅವಕಾಶ. ಶಿಷ್ಟಾಚಾರ ಪಾಲನೆದ ಒಟ್ಟಿಗೆ ಮೇ 31 ಸುರೂತ ಹಜ್ ಯಾತ್ರೆ. ಬ್ರಹ್ಮಾವರದ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ವರ್ಷದ ಉಚ್ಚಯ ತೇರದ ಮೆನದನ ಡಮರು ಸೇವೆ ಕೆರೆ ಉಚ್ಚಯ. ಧರ್ಮದ ಉಲೈ ಎಡ್ಡೆಪು ಕಾತೊನ್ನ ಕ್ಷೇತ್ರ ಉದ್ಯವರ ಮಾಡ ಅರಸು ಮಂಜಿಸ್ನಾರ್ ದೈವಲಿರ್ದು ಸಾರ ಜಮಾತ್ ಪಳ್ಳಿಗೆ ಭೇಟಿ ಜಾತ್ರೆಡು ಪಾಲ್ದಿತು ನೆರೆ ಮುಸ್ಲಿಮರಿಗೆ. ಇತ್ತೆ ವಾರ್ತೆದ ವಿವರ. ಕುಡ್ಲ ನಗರದ ಬಳ್ಳಲ್ ಬಾಗಡ್ ಏಪ್ರಿಲ್ 1 ಕಾರ್ ಎಡ್ತದ ತರೀಕ್ ಮಲ್ಲ ಪೆಟ್ಟಾದ ಆಸ್ಪತ್ರೆಡಿತ್ತಿನ ಪ್ರೀತಿ ಮನೋಜ್ ಕಲ್ಯ ಪನ್ಪುನ ಪೊಂಜೋನ ಮೆದುಳು ಕಾರ್ಯ ಮಲ್ಪುನ ಉಂತಾಯಿ ನೆಡ್ದವರ ಅರನ ಇಲ್ಲದಕ್ಲು ಅಂಗಾಂಗ ದಾನ ಮಲ್ಪರ ನಿರ್ಧಾರ ದೆತೊಂದೆರ್. ಕುಡ್ಲ ನಗರದ ಬಳ್ಳಲ್ ಬಾಗಡ್ ಏಪ್ರಿಲ್ 1 ಕಾರ್ ಎಡ್ತದ ಜೋರದ ಪೆಟ್ಟಾದ ಆಸ್ಪತ್ರೆ ಇಡಿತಿನ ಪೊಂಜೋನ ಮೆದುಳು ಕಾರ್ಯ ಮಲ್ಪಂದೆ ಉಪ್ಪು ನೀಡ್ದವರ ಅರೆನ ಅಂಗಾಂಗ ದಾನ ಮಲ್ಪರೆ ಇಲ್ಲಲ್ದಕ್ಲು ನಿರ್ಧಾರ ಮಲ್ತೆರ. ಪೆಟ್ಟಾದ ಆಸ್ಪತ್ರೆ ಡುಪ್ಪನ ಪೊಂಜು ಪ್ರೀತಿ ಮನೋಜ್ ಕಲ್ಯ ದುಲ್ಲೆರ್. ಏಪ್ರಿಲ್ 1 PVS ಕಡೆಡ್ದು ಲಾಲ್ಬಾಗ್ದಂಜಿ ಶ್ರವಣ್ ಕುಮಾರ್ ಪನ್ಪನೆ ಒಟ್ರಾಸಿ ರಬಸುಡು BMW ಕಾರ್ ಬಿಡೊಂದು ಪನಗ ಕಾರ್ ಡಿವೈಡರ್ಗೆ ಎಡ್ತದ ಬೊಕ್ಕೊಂಜಿ ಮಾರ್ಕೊಡೆ ಸ್ಕೂಟಿಗೆ ಗುದ್ದುದುಂಡು. ಐಡ್ದು ಬೊಕ್ಕ ಪಿರವುದ ಬೊಕ್ಕೊಂಜಿ ಕಾರ್ಗೆ ಎಡ್ತದಂಡ. ಹೆಲ್ಮೆಟ್ ಪಾಡ್ದಿತ್ತಂಡಲ ರಡ್ಡ್ ಕಾರ್ಲೆನ ನಡುಟ್ಟು ತಿಕ್ಕಲ್ದು ಬುರ್ನ ಸ್ಕೂಟಿ ಗಾಡಿಡಿತ್ತಿನ ಪ್ರೀತಿ ಮನೋಜ್ ಕಲ್ಯ ಪೊಂಜೋನ ತರೆಕ್ ಜೋರ್ದ ಪೆಟ್ಟಾದ ಆಸ್ಪತ್ರೆಗೆ ಪಾಡ್ದಿತ್ತಂಡ. ಸಾರ್ವಜನಿಕರು ಏವರುಡು ಆರೋಪಿ ಶ್ರವಣ್ ಕುಮಾರ್ನ ಕಾರಡ್ದು ಒಯ್ತು ಪಾಡ್ದು ಪೊಲೀಸರಿಗೂ ಒಪ್ಸದಿತ್ತೆರ. ಪ್ರೀತಿ ಕಲ್ಯಾಣ್ರನ ಖಂಡನೆ ಮನೋಜ್ ಈ ಬಗೆಟ್ ಪಾತಿರ್ದು ಸಾರ್ವಜನಿಕ ಒತ್ತಡದ ಜಾಗಿಲೆಡೆ ಇಂಚ ಒಟ್ರಾಸಿ ಗಾಡಿ ಬಿಡ್ದು ಬೊಕೊರಿಯನ ಜೀವದಪ್ಪನಕ್ಲಿಗೆ ಕಠಿಣ ಶಿಕ್ಷೆ ಅವಡೊಂದು ಒತ್ತಾಯ ಮಲ್ದೆರ. ದೇವಸ್ಥಾನ ಧೂಳಿ ದೇವಸ್ಥಾನದಿಂದ ಬರೋದು ಪ್ರಸಾದ ಇಟ್ಕೊಂಡು 10ನೇ ವರ್ಷ ದಿವಸ ಹಾಗೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋದು. ಒಂದಲ್ಲಿ ಟ್ರಾಫಿಕ್ ಬ್ಲಾಕ್ ನಿಲ್ಲಿಸುವಾಗ ಇವರಿಗೆ ಮಾತ್ರ ಇನ್ನೆರಡು ತಾರೀಕು ಬರಬೇಕು. ಹಾಗಾದರೆ ಎಷ್ಟು ಸ್ಪೀಡ್ ಇರ್ಬೋದು ಅದನ್ನು ಅಂಥ ಬ್ಯುಸಿ ಏರಿಯಾ ಮತ್ತು ಶನಿವಾರ ಅಲ್ಲಿ ಯಾವಾಗಲೂ ಬ್ಲಾಕ್ ಆ ಏರಿಯಾ ಅಂಥ ಇದರಲ್ಲಿ ಅಷ್ಟು ಸ್ಪೀಡ್ ಬಂದು ಹೈವೇಲಿ ಆಗ್ಬೋದು ಆ ಸ್ಪೀಡಲ್ಲಿ ಡಿವೈಡಲ್ಲಿ. ಸಿಟಿಯಲ್ಲಿ ಆದರೆ ಭಾಳ ಕಷ್ಟ. ಯಾರು ಸೇಫ್ ಅಲ್ಲ ಅಂತ ಮಾಡೋದು ಅಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಹಿಂದೂ ಲೈಫಲ್ಲಿ ಯಾರು ಅಂತ ತಪ್ಪನ್ನು ಮಾಡ್ಬೋದು. ಅವು ಮಾತಾಡ್ತಾರೆ ಯಾರು ಅಂತ ತಪ್ಪು ಮಾಡಬಾರ್ದು. ಎಜೆ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಪಾತಿರ್ದು ಪೊಂಜೋನ ಅಂಗಾಂಗ ದಾನ ಮಲ್ಪರ ಇಲ್ಲದ ಕುಲ್ದತ್ತೊನ್ನ ನಿರ್ಧಾರಗೂ ಮೆಚ್ಚುಗೆ ತೆರಿಪಾಯರು. ರಾಜ್ಯ ಸರ್ಕಾರದ ಜೀವ ಸಾರ್ಥಕತೆ ಪನ್ಪುನ ಸಂಘಟನೆಡ್ದು ಅಂಗಾಂಗ ದಾನ ಮಲ್ಪರ ವ್ಯವಸ್ಥೆ ಮಲ್ದಂಡ. ಲಿವರ್ ಬೊಕ್ಕ 2 ಕಿಡ್ನಿಲೆನ್ ಕುಡ್ದು 3 ಬದುಕಿಗೆ ಬುಲ್ಪು ಆತಿರಂದಾರು ಪಂಡ್ಯರು. ಅವರ ಸಾವಿನಲ್ಲಿ ಕೂಡ ಒಂದು 3 ಜನರಿಗೆ ಹೊಸ ಬಾಳು ನೀಡಿದಾಗ ಅವರ ಸಾಲಿಡ್ ಆರ್ಗನ್ಸು ಲಿವರ್ ಮತ್ತು 2 ಕಿಡ್ನಿಗಳನ್ನು 3 ಯಾರು ಪೇಷಂಟ್ ಇದ್ದಾರೆ ಅವರಿಗೋಸ್ಕರ ಇದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ಮತ್ತು ಯಾರ್ಯಾರು ಪೇಷಂಟ್ ರಿಜಿಸ್ಟರ್ ಆಗಿರ್ತಾರೆ ಈ ಡಿಸೀಸ್ ಡೋನರ್ ಪ್ರೋಗ್ರಾಮ್ಗೆ ಟ್ರಾನ್ಸ್ಪ್ಲಾಂಟ್ಗೆ ಅವರನ್ನು ಈಗ ಒಂದು ಟ್ರಾನ್ಸ್ಪ್ಲಾಂಟ್ ವೆಬ್ಸೈಟ್ ಇದೆ, ಅದರಲ್ಲಿ ಎಲ್ಲ ಒಂದು ಪಾರದರ್ಶಕ ರೀತಿಯಲ್ಲಿ ಅದನ್ನು ಇಟ್ಟಿದ್ದಾರೆ. ಹಾಗಾಗಿ ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ತಾರೆ ಅವರಿಗೆ ಆ ಆರ್ಗನ್ನ ಅವರು ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ ಮೇಲೆ ನಾವು ಬೇರೆ ಬೇರೆ ಆಸ್ಪತ್ರೆಗೆ ಅದನ್ನು ರವಾನೆ ಮಾಡಿಕೊಂಡು ಅಲ್ಲಿ ಅವರು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಇದೆಲ್ಲ ಜವಾಬ್ದಾರಿಯನ್ನು ಜೀವನ ಸಾರ್ಥಕತೆ ಮತ್ತು ಆಸ್ಪತ್ರೆಯ ಟ್ರಾನ್ಸ್ಪ್ಲಾಂಟ್ ಕಾರ್ಡಿನಲ್ಲಿ ವಹಿಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಜೀವ ಸಾರ್ಥಕತೆ ಪನ್ಪುನ ಸಂಘಟನೆಡ್ದು ಅಂಗಾಂಗ ದಾನ ಮಲ್ಪರ ವ್ಯವಸ್ಥೆ ಮಲ್ದಂಡ. ಲಿವರ್ ಬೊಕ್ಕ 2 ಕಿಡ್ನಿಲೆನ್ ಕುಡ್ದು 3 ಬದುಕಿಗೆ ಬುಲ್ಪು ಆತಿರಂದ ಅರ್ಪಂಡ್ಯರ. ಆರೋಪಿ ಮಿತ್ತು ಭಾರತೀಯ ದಂಡ ಸಂಹಿತೆ 380 ಅಡಿಟ್ಟು ಘೋರ ಅಪರಾಧ ಕೇಸ್ ಪಾಡ್ದ. ವಿಚಾರಣೆ ನಡಪಾದ ಮಿತ್ತಿಗೆ ಎಂಚಿನ ಕಾನೂನು ಕ್ರಮದ ತೊನಡವೆಂದು ಅಂದು ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ತೆರಿಪಾದ್ಯರ. ಇದು ಅನ್ವಾರಂಟೆಡ್, ಯಾವುದೇ ಒಂದು ಸಣ್ಣ ತಪ್ಪಿನ ಕ್ಲೇಶ ಇಲ್ಲದೆ ಆಗಿರ್ತದೆ. ಒಂದು ಇಲಾಖೆಗೆ ತುಂಬ ಬೇಸರ ಆಗಿದೆ. ಬಟ್ ಅವರ ಸಾವಲ್ಲಿ ಕೂಡ ಸಾರ್ಥಕತೆಯನ್ನು ಕೊಡಲಿಕ್ಕೆ ಮುಂದಾದ ಅವರ ಕುಟುಂಬಕ್ಕೆ ನಾವು ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಈ ಡಿಸಿಷನ್ ತೊಗೊಳ್ಳೋದು ತುಂಬ ಸುಲಭದ
ಕೆಲಸ ಅಲ್ಲ. ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬೇಡ ಅಂತ ರಿಕ್ವೆಸ್ಟ್ ಮಾಡೋಂಥ ಕುಟುಂಬ ಸದಸ್ಯರು ನೋಡಿದ್ದೀವಿ. ಅಂಥದ್ದು ಇಡೀ ಬಾಡಿಯನ್ನು ಇರುವಂಥ ಎಲ್ಲ ಯೂಸ್ಫುಲ್ ಆರ್ಗನ್ಸ್ನ ಡೊನೇಟ್ ಮಾಡಲಿಕ್ಕೆ ಅವರು ಮುಂದೆ ಬಂದಿರುವಂಥದ್ದು ಅತ್ಯಂತ ಮಾದರಿಯ ಕೆಲಸ, ತುಂಬ ನೋಬಲ್ ಕಾಸ್. ಸೊ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದಗಳು ತಿಳಿಸ್ತೀನಿ. 12ನೇ ಕ್ಲಾಸ್ ಪರೀಕ್ಷೆಡು ಸುರೂತ ದಿನ ಶುಕ್ರವಾರ ಬಿಸ್ನೆಸ್ ಸ್ಟಡೀಸ್ ಪರೀಕ್ಷೆ ನಡೆಪಾದಿತ್ತರ. ದಕ್ಷಿಣ ಕನ್ನಡ ಜಿಲ್ಲೆಡು 337 ಜೋಕುಲು ಸುರೂತ ಪರೀಕ್ಷೆಗೆ ಹಾಜರಾದಿತ್ತರ. ಕುಡ್ಲ ನಗರಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪರೀಕ್ಷೆದ ಕೆಲವು ಕೇಂದ್ರಗಳಿಗೆ ಭೇಟಿ ಕೊಡ್ದಿತ್ತರ. ದಕ್ಷಿಣ ಕನ್ನಡ ಜಿಲ್ಲೆಡು 12ನೇ ಕ್ಲಾಸ್ ಪರೀಕ್ಷೆಲು ಶುಕ್ರವಾರ ಶುರುವಾತಂಡ. ಸುರೂತ ದಿನ ಜಿಲ್ಲೆಡು 51 ಕೇಂದ್ರಲೆಡು ಬಿಸ್ನೆಸ್ ಸ್ಟಡೀಸ್ ಇಸಯದ ಪರೀಕ್ಷೆ ನಡೆದಿತ್ತದು. 14,848 ಜೋಕ್ಲೆಡು 14,511 ಜೋಕ್ಲು ಪರೀಕ್ಷೆಗೆ ಹಾಜರಾತಿರ. 337 ಜೋಕ್ಲು ಪರೀಕ್ಷೆಗೆ ಕುಲ್ಲುದುಜಿರಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆದ 10 ನಿರ್ದೇಶಕರು ಪ್ರಕಟಣೆಡು ತೆರಿಪಾದಿರ. ಕುಡ್ಲಾ ನಗರಡು ನಡೆತಿನ ಪರೀಕ್ಷೆದ ಪೊರ್ತುಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಬೇತೆ ಬೇತೆ ಪರೀಕ್ಷೆದ ಕೇಂದ್ರಲೆಗೆ ಪೋದು ತೂದು ತೆರೆಯುಂಡಿರ. ಈ ಪೊರ್ತುಡು ಪದವಿ ಪೂರ್ವ ಬರವು ಇಲಾಖೆದ 10 ನಿರ್ದೇಶಕರು ಜಯಣ್ಣ ಬೊಕ ಅಧಿಕಾರುಲು ಒಟ್ಟುಗಿತ್ತೇರು. ರಡ್ಡು ಸರತ ಇರುವ 21ನೇ ಶೈಕ್ಷಣಿಕ ವರ್ಷದ ನಡೆದಿನ ಕುಡ್ಲಾ ವಿಶ್ವವಿದ್ಯಾನಿಲಯದ ಅಖೀರಿದ ಪರೀಕ್ಷೆಲೆಡು ಬೆದ್ರದ ಆಳ್ವಾಸ್ ಕಾಲೇಜ್ 20 ರ್ಯಾಂಕ್ಲೆಂದೆತ್ತದು ಬಾರಿ ಹೆಚ್ಚ ರ್ಯಾಂಕ್ ಪಡೆಯನ ಕಾಲೇಜ್ ಪಂಪನ ಕೀರ್ತಿಗೆ ಸಂದದನಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವ ಪಂತೆರು. ಬೆತ್ತರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ ಆಳ್ವೇರು ಶುಕ್ರವಾರ ಸುದ್ದಿಕೊಟ್ಟಡು ಪಾತಿರ್ದು ರಡ್ಡು ಸರತ ಇರುವ 21ನೇ ಶೈಕ್ಷಣಿಕ ವರ್ಷಡು ನಡೆದಿನ ಕುಡ್ಲಾ ವಿಶ್ವವಿದ್ಯಾನಿಲಯದ ಅಖೇರಿದ ಪರೀಕ್ಷೆಲಿನ ರ್ಯಾಂಕ್ ಪಟ್ಟಿನ ಗೊತ್ತು ಮಲ್ತದಿತ್ತದು. ಬೆತ್ತರದ ಆಳ್ವಾಸ್ ಕಾಲೇಜಿ 20 ರ್ಯಾಂಕ್ಲೆಂದೆತ್ತದು ಕುಡ್ಲಾ ವಿಶ್ವವಿದ್ಯಾನಿಲಯಡು ಬಾರಿ ಹೆಚ್ಚ ರ್ಯಾಂಕ್ ಪಡೆಯನ ಕಾಲೇಜ್ ಪಂಪನ ಕೀರ್ತಿಗೆ ಸಂದದಂಡು. ಕರಿನ 16 ವರ್ಷಲಿಡ್ದು ಸರಾಸರಿ 25 ಹೆಚ್ಚ ರ್ಯಾಂಕ್ಲೆಂದೆತ್ತೊಂದು ವಿಶ್ವವಿದ್ಯಾನಿಲಯ ಮಟ್ಟಡು ಮಿತ್ತ ಮಟ್ಟದ ಸ್ಥಾನಡುಂಡೊಂದು ಪಂಡಿರು. ಪದವಿ ಸ್ನಾತಕೋತ್ತರ ಬೊಕ BPEd ಹೆಗ್ಗೆಡ್ ಒಟ್ಟು 11 ಸುರುತ ರ್ಯಾಂಕ್, ಪದವಿ ಬೊಕ BPEd ಎಗ್ಗೆಡ್ 4 2ನೇ ರ್ಯಾಂಕ್, 5 3ನೇ ರ್ಯಾಂಕ್, 1 4ನೇ ರ್ಯಾಂಕ್, ಪದವಿ ಬೊಕ B.Ed 2 6ನೇ ರ್ಯಾಂಕ್, ಪದವಿ ಎಗ್ಗೆಡ್ 2 8ನೇ ರ್ಯಾಂಕ್, 1 10ನೇ ರ್ಯಾಂಕ್ ದೈದನಂದು ಮೋಹನ ಆಳ್ವೇರ್ ಪಂಡ್ಯರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇರುವಂಥ ಸಂಸ್ಥೆಗಳಲ್ಲಿ ಆಳ್ವಾಸ್ ಸಂಸ್ಥೆ ಅತಿ ಹೆಚ್ಚು ರ್ಯಾಂಕನ್ನು ಗಳಿಸಿ ದಾಖಲೆಯನ್ನು ಮಾಡಿದೆ. ಈ ವರ್ಷ ಆಳ್ವಾಸಿಗೆ 26 ರ್ಯಾಂಕ್ಗಳು ಬಂದಿದೆ. ಇದು 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆದಂಥ ಮಂಗಳೂರು ವಿಶ್ವವಿದ್ಯಾಲಯದ ಅಂತಿಮ ಪರೀಕ್ಷೆಗಳ ರ್ಯಾಂಕ್ ಪಟ್ಟಿ. ಇದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ರ್ಯಾಂಕ್ ಗಳಿಸಿದಂಥ ಕಾಲೇಜ್ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಇಲ್ಲಿ ಒಂದು ಹೇಳಲು ಇಚ್ಛೆ ಪಡೆದು ನಾನು ಕಳೆದ 12 ವರ್ಷಗಳಿಂದ ಸರಾಸರಿ 25ಕ್ಕಿಂತಲೂ ಅಧಿಕ ರ್ಯಾಂಕ್ಗಳನ್ನು ಪಡೀತಾ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸತತವಾಗಿ 12 ವರ್ಷಗಳಿಂದ ನಾವು ಅಗ್ರಸ್ಥಾನದಲ್ಲಿ ಇರುವುದನ್ನು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗ್ತೇನೆ. ಪದವಿ, ಸ್ನಾತಕೋತ್ತರ ಮತ್ತು B.Ed ವಿಭಾಗದಲ್ಲಿ ಒಟ್ಟು 11 ಪ್ರಥಮ ರ್ಯಾಂಕು, ಪದವಿ ಹಾಗೂ B.Ed ವಿಭಾಗದಲ್ಲಿ 4 ರ್ಯಾಂಕು, 5 ತೃತೀಯ ರ್ಯಾಂಕು, 1 ಚತುರ್ಥ ರ್ಯಾಂಕ್ ಮತ್ತು B.Edನಲ್ಲಿ 2 ಮತ್ತು 2 6ನೇ ರ್ಯಾಂಕು ಮತ್ತು ಪದವಿ ವಿಭಾಗದಲ್ಲಿ 2 ಮತ್ತು 8 ರ್ಯಾಂಕ್ಗಳು, 1 10ನೇ ರ್ಯಾಂಕು ಗಳಿಸಿದೆ. ಸೋಮೇಶ್ವರ ಉಚ್ಚಿಲದ ಕುಡ್ಲ ವಲಯ ಮಾಗಣ್ಣನ ಒಕ್ಕೂಟನು ಕೂಡ ಕಟ್ಟದಿತ್ತದು ಐತ ಉದಿಪನ ಶನಿವಾರ ಉಚ್ಚಿಲ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ನಡತಂಡು ಉಚ್ಚಿಲ ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲು ಉದಿಪನ ಮಲ್ತೆರು. ಒಡಿಪು ಜಿಲ್ಲೆ ಬ್ರಹ್ಮಾವರದ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ವರ್ಷದ ಉಚ್ಚಯ ಏಪ್ರಿಲ್ 14 ಕರಿನ ಶನಿವಾರ ಶುರುವಾದ ಈ ಶನಿವಾರ ಮುಟ ನಡ್ತೊಂದುಂಡು. ಶುಕ್ರವಾರ ಶ್ರೀ ಮನ್ಮಹ ರಥೋತ್ಸವಕ್ಕೂ ಅಟ್ಟಣೆ ಆದಿತ್ತಂಡು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮಹಾಪೂಜೆ ಕರೆತದ ದೇವರನ ಬಲಿ ಪಿತಾಂಡು ತೇರದ ಎದುರು ದರ್ಶನ ಬಲಿ ಆದ ದೇವರು ತೇರೇರಿಯರು ಬಯ್ಯಗ ರಥೋತ್ಸವ ನಡತಂಡು. ಊರು ಪರ ಊರ್ಲೆನ ಭಕ್ತಿರು ಪಾಲ್ದಿತ್ತೊಂದು ತೇರು ಇತ್ತೇರು. ತೇರ್ದ ಉಚ್ಚ ಹಿಡ್ದು ಬಕ್ಕ
ಡಮರು ಸೇವೆ ಕೆರೆ ಉಚ್ಚಯ ಗಿರಿಜಾ ಕಲ್ಯಾಣ ಮಹಾಮಂಗಳಾರತಿ ಬೊಕ್ಕ ಭೂತಬಲಿ ಉಚ್ಚಯ ನಡತಂಡ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಲದಕ್ಕಲು ಮುಖ್ಯ ಕಾರ್ಯತೋವನ್ನಾಧಿಕಾರಿ ಪುರೋಹಿತ ವರ್ಗದಕ್ಕಲು ಮಾಗಣೆದ ಎನ್ಮ ಗ್ರಾಮದ ಭಕ್ತಿಯರ ಪಾಲ್ದಿತ್ತೊಂದು ಶ್ರೀ ಮಹಾಲಿಂಗೇಶ್ವರ ದೇವೇರ್ನ ಇಂಬು ನಟ್ಟೊಂಡ್ಯರ ಶನಿವಾರ ದೇವೇರ್ನ ಜಳಕದ ಉಚ್ಚಯದ ಒಟ್ಟಿಗೂ ವರ್ಷದ ಜಾತ್ರೆ ಅಕೇರಿಯ ಒಂದುಂಡು. ಬಿರುವಿರು ಕುಡ್ಲದ ನಿಲೆಟ್ ಕುಡ್ಲದ ಸರ್ಕಾರಿ ಲೇಡಿಕೋಶನ್ ಆಸ್ಪತ್ರೆಗೆ 1 ಲಕ್ಷ ರೂಪಾಯಿ ಖರ್ಚಿದ P4 ಇಂಡೋರ್ LED ಡಿಸ್ಪ್ಲೇ ಕೊಡುಗೆಯಾದ ಒದಗಾದಿರು. ಡಿಸ್ಪ್ಲೇಗೆ ಶಾಸಕರು ವೇದವ್ಯಾಸ ಕಾಮತ್ ಚಾಲನೆ ಕೊಡ್ತಿರು. ಬಿರುವಿರ ಕುಡ್ಲದ ನಿಲೆಟ್ ಕುಡ್ಲದ ಸರ್ಕಾರಿ ಲೇಡಿಕೋಶನ್ ಆಸ್ಪತ್ರೆಗೆ 1 ಲಕ್ಷ ರೂಪಾಯಿ ಖರ್ಚಿದ P4 ಇಂಡೋರ್ LED ಡಿಸ್ಪ್ಲೇ ಕೊಡುಗೆಯಾದ ಒದಗಾಯಿರು. ಡಿಸ್ಪ್ಲೇಗೆ ಶಾಸಕರು ವೇದವ್ಯಾಸ ಕಾಮತ್ ಚಾಲನೆ ಕೊರಿಯರು. ಬಿರುವಿರ ಕುಡ್ಲದ ತಾಪಕ ಗುರ್ಕಾರ್ಯರ ಉದಯ ಪೂಜಾರಿ, ವೈದ್ಯಾಧಿಕಾರಿ ಡಾಕ್ಟರ್ ದುರ್ಗದಾಸ್, ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರ HS ಸಾಯಿರಾಮ್, ಬಿರುವಿರ ಕುಡ್ಲದ ಗುರ್ಕಾರ್ಯರ ರಾಕೇಶ್, ವಸಂತ ಪೂಜಾರಿ ಸದಸ್ಯರು ಆಸ್ಪತ್ರೆ ಬೇಲೆ ಮಲ್ಪನಕ್ಲು ಪಾಲ್ಗೊಂಡಿರು. ಹಾಗಾಗಿ ಇವತ್ತು ಬಿರುವೇರ ಕುಡ್ಲದ ಸಂಸ್ಥೆ ಬಹಳ ವಿನೂತನ ರೀತಿಯ ಈ ಒಂದು LED ಡಿಸ್ಪ್ಲೇ ಹಲವು ಸಂದರ್ಭಗಳಿಂದ ಇದೊಂದು ಬೇಕು ಅಂತ ಹೇಳುವಂಥ ರೀತಿಯ ಬೇಡಿಕೆ ಇದ್ದಾಗ ಬಿರುವೇರ ಕುಡ್ಲದ ಪ್ರಮುಖರು ಅದನ್ನು ಮನದಟ್ಟು ಅದರಲ್ಲಿ ಕೂಡ ಉದಯ ಪೂಜಾರಿ ಮತ್ತು ಅವರ ತಂಡದವರು ಈ ಲೇಡಿ ಗೋಚನ ಆಸ್ಪತ್ರೆಗೆ ಒಂದು ಡಿಸ್ಪ್ಲೇಯನ್ನು ಕೊಡುವಂಥ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಇವತ್ತು ಕೊಟ್ಟದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಆಗಿರ್ತದೆ. ಹಾಗಾಗಿ ಈ ಒಂದು ಕೊಡುಗೆ ಕೊಟ್ಟಂಥ ಸಂದರ್ಭ ಬಿರುವೇರ ಕುಡ್ಲದ ಅಧ್ಯಕ್ಷರಾಗಿರುವಂಥ ರಾಕೇಶ್ ಅವರಿರ್ಬೋದು, ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಉದಯ್ ಅವರಿರ್ಬೋದು,
ಮತ್ತು ಎಲ್ಲ ಪ್ರಮುಖರು ಸತೀಶ್ ಅವರಿರ್ಬೋದು, ವಸಂತ್ ಪೂಜಾರಿ ಅವರಿರ್ಬೋದು ಮತ್ತು ಎಲ್ಲ ತಂಡದ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಕೊರೋನಾ ಪರುಡನ ಸೀಕದ ಕಾರಣ 2 ವರ್ಷ ಹಜ್ ಯಾತ್ರೆಗೆ ತಡೆಪು ಬುಡ್ದು ಇತ್ತೆ ಕೂಡ ಭಾರತದ ಮುಸಲ್ಮಾನರಿಗೆ ಹಜ್ ಯಾತ್ರೆಗೆ ಅವಕಾಶ ತೆಗೆದಂಡ ಶಿಷ್ಟಾಚಾರ ಪಾಲನೆ ಮಲ್ತೊಂದು ಈ ಸರ್ತಿ ಮೇ 31 ಸುರೂತ ಯಾತ್ರೆ ಪಿದಾಡುಂಡು. ಕೊರೋನಾ ಪರಡುನ ಸೀಕದ ಕಾರಣ ನೋಡ್ದು 2 ವರ್ಷದ ಬೊಕ್ಕ ಭಾರತೀಯ ಮುಸ್ಲಿಮರಿಗೆ ಪವಿತ್ರ ಹಜ್ ಯಾತ್ರೆದ ಅವಕಾಶ ಕೂಡ ತೆಗೆದಂಡ. ಸೌದಿ ಅರೇಬಿಯಾ ಈ ಸರ್ತಿ ಅಂತಾರಾಷ್ಟ್ರೀಯ ಯಾತ್ರೆ ಮಲ್ಪನಕ್ಲು ಏರ್ಲ ಯಾತ್ರೆ ಮಲ್ಪಲಿಂದ ತಡೆಪುಂದೆ ಇದ್ದಂಡ. ಆಂಡಲ ಸೀಕ್ ಕೆಲವು ಕಡೆ ದಿಪ್ಪು ನೀಡಿದವರ ಕಟ್ಟುನಿಟ್ಟದ ಶಿಷ್ಟಾಚಾರ ಜಾರಿ ಮಲ್ಪನ ಸಾಧ್ಯತೆ ಉಂಡು. ಭಾರತೊಡ್ಡು ಈ ಸರ್ತಿ 49,237 ಜನಕ್ಲೇನು ಯಾತ್ರೆಗೆ ಕಡಪುಡಿಯರೆ ಅವಕಾಶ ಉಂಡು. ಹಜ್ ಯಾತ್ರೆಗೆ ಅರ್ಜಿ ಕೊರಿಯರೆ ಅಖೇರಿದ ದಿನ ಇನ್ನ ಶುಕ್ರವಾರ ಮುಟ ಸುಮಾರು 88,000 ಅರ್ಜಿಲೇನು ಕೊಡ್ತೇರೆ. ಇಂದೆಟ್ಟು ಅಂಜೋಲೆನ ಸಾಯದಂತೆ ಸ್ವತಂತ್ರವಾದ ಯಾತ್ರೆ ಮಲ್ಪರ 2,000 ಪಂಜೋನಕಲು ಸೇರ್ತೇರೆ. 2015 ಹೊಸ ಹಜ್ ನೀತಿದಂಚ 45 ವರ್ಷ ಮಿತ್ತದ ಪುಂಜೊಲೆಗೆ ಮಾತ್ರ ಒಟ್ಟುಗು ಆಂಜೋನಕುಲ್ದಂತೆ ಪ್ರಯಾಣ ಮಲ್ಪರೆ ಅವಕಾಶ ಉಂಡು. ಆಂಡ ಒಟ್ಟುಗು 4 ಜನ ಒಪ್ಪೋಡು. 2013 ಹಜ್ ಯಾತ್ರೆ ಕೋವಿಡ್ ಕಾರಣ ಉಂತು ನೀಡಿದುಂಬು 2 ಲಕ್ಷ ಜನ ಭಾರತದ ಮುಸ್ಲಿಮರು ಯಾತ್ರೆಗೆ ಪೋದಿತ್ತೇರು. ಐಟ್ ಅರ್ಧದಾತು ಪೊಂಜೋನಕ್ಲಿತ್ತೇರು. ಇಂದೆಟ್ಟು ಅಂಜೋಲೆನ ಸಾಯದಂತೆ 3,040 ಪೊಂಜೋನಕ್ಲು ಯಾತ್ರೆ ಮಲ್ದೇರು. ಸುರುತ ಹಜ್ ಯಾತ್ರೆ ಮೇ 31 ಪ್ರಯಾಣ ಶುರು ಮಲ್ಪುಂಡು. ಭಾರತ ಬೊಕ್ಕ ಸೌದಿ ಅರೇಬಿಯಾ ಸರ್ಕಾರ ನಿಘಂಟು ಮಲ್ತಿನ ಕೋವಿಡ್ ಸಿಕ್ ಬಗ್ಗೆ ಮಾತ ಶಿಷ್ಟಾಚಾರಲೇನು ಪ್ರಯಾಣದ ಪುರ್ತುಡು ಬೊಕ್ಕ ಅವಲು ಉಪ್ಪನಗ ಕಟ್ಟುನಿಟ್ಟಡು ಪಾಲನೆ ಮಲ್ಪುಡಾಪುಂಡು. ಅಮೃತ ಸ್ವಸಹಾಯ ಉದ್ದಿಮೆ ಯೋಜನೆದಡಿಟ್ಟು ಸ್ತ್ರೀ ಶಕ್ತಿ ಸ್ವಸಹಾಯ ಕೂಟದಕ್ಲೆಗ್ ಚೆಕ್ಲೆನ್ ಪಟ್ಟಣ ಕಾರ್ಯಕ್ರಮ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಡೆದಿತ್ತಂಡ. ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನೀಲ್ ಕುಮಾರ್ ಚೆಕ್ಲೆನ್ ಪಟ್ಟಿಯರು. ಪೊಂಜು ಬೊಕ ಜೋಕ್ಲೆನ ಕಲ್ಯಾಣ ಇಲಾಖೆ ಬೊಕ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜತೆ ಸೇರಿಗೆಡ್ ಅಮೃತ ಸ್ವಸಹಾಯ ಉದ್ದಿಮೆ ಯೋಜನೆದಡಿಟ್ಟು ಶುಕ್ರವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣೋಡು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ರಂಜನೆ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನೀಲ್ ಕುಮಾರ್ ಸ್ತ್ರೀ ಶಕ್ತಿ ಸ್ವಸಹಾಯ ಕೂಟದ ಸದಸ್ಯರಿಗೆ ಚೆಕ್ಲೆನ್ ಪಟ್ಟಿಯರ. ಶಾಸಕರು ವೇದವ್ಯಾಸ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್, ಪೊಂಜು ಬೊಕ್ಕ ಜೋಕ್ಲೆನ ಕಲ್ಯಾಣ ಇಲಾಖೆದ ಒತ್ತು ನಿರ್ದೇಶಕರು ಪಾಪ ಬೋವಿ ಬೊಕ್ಕ ಯೋಜನೆನ ಫಲದೆ ತೊನ್ನಕ್ಲು ಅಧಿಕಾರುಲು ಕಾರ್ಯಕ್ರಮಟು ಪಾಲ್ಗೊಂಡಿರು. ಮುಂದಿನ ದಿನಗಳಲ್ಲಿ ಇರುವಂತ ಯೋಜನೆಗಳು ಸರ್ಕಾರದ ಕಣ್ಮುಂದೆ ಇರುವಂತದ್ದು. ಹಾಗಾಗಿ ನಾವು ಸುತ್ತಮುತ್ತ ಮಾಡ್ತಾ ಇರುವಂತಹ ಹಪ್ಪಳದ ಉದ್ಯಮಿ, ಉಪ್ಪಿನಕಾಯಿಯ ಉದ್ಯಮ, ಊದುಬತ್ತಿ ಉದ್ಯಮ, ಕ್ಯಾಂಡಲ್ ಲೈಟಿನ ಉದ್ಯಮ, ಈ ರೀತಿ ಸಣ್ಣ ಸಣ್ಣ ಉದ್ಯಮಗಳನ್ನ ತುಂಬಾ ಜನ ಸ್ವಸಹಾಯ ಗುಂಪಿನ ಕಾರ್ಯಕರ್ತರು ನಮ್ಮ ನಡುವೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 1 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಇದು ಸಾಲದ ರೂಪದಲ್ಲ, ಇದನ್ನು ವಾಪಸ್ ಕಟ್ಟಬೇಕಾಗಿಲ್ಲ. ಮುಂದಿನ 1 ವರ್ಷದಲ್ಲಿ 2 ವರ್ಷದಲ್ಲಿ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಈ ರೀತಿಯಾದಂಥ ಯಾವುದೇ ಕಲ್ಪನೆಗಳು ನಮ್ಮ ನಡುವೆ ಇಲ್ಲ. ನಿಮ್ಮ ಉದ್ಯಮಕ್ಕೆ ಸರ್ಕಾರದ ಕಡೆಯಿಂದ ಸಹಾಯ ನಮಗೆ ಅನ್ನಿಸ್ಬೋದು. 1 ಲಕ್ಷ ರೂಪಾಯಿ ಎಲ್ಲಿ ಸಾಲುತ್ತೆ? ನಾವು ಇಷ್ಟು ದೊಡ್ಡ ಪ್ರಮಾಣದ ಉದ್ಯಮ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಸಾಲೋದಿಲ್ಲ ಅಂತೇಳಿ ನಮಗೆ ನಡುವೆ ಅನ್ನಿಸ್ಬೋದು. ಆದರೆ ಸರ್ಕಾರದ ಉದ್ದೇಶ ಏನು ಅಂತ ಕೇಳಿದ್ರೆ, ನೀವೇ 10-15 ಜನ ಮಹಿಳೆಯರು ಒಟ್ಟಾಗಿ ಮಾಡುವಂತ ಉದ್ಯಮಕ್ಕೆ ಸರ್ಕಾರದ ಕಡೆಯಿಂದ ಪ್ರೋತ್ಸಾಹನ ಇದೆ. ಧರ್ಮದ ಉಲೈ ಎಡ್ಡೆಪು ಕಾತೊಂದು ವೈದಿನ ಉದ್ಯಾವರ ಮಾಡ ಕ್ಷೇತ್ರದ ಅರಸು ಮಂಜಿಷ್ನಾರ್ ದೈವಲು ಶುಕ್ರವಾರ ಸಾರ ಜಮಾತ್ ಪಳ್ಳಿಗೆ ಭೇಟಿ ಕೊಡ್ತಾ ಉದ್ಯಾವರ ಜಾತ್ರೆಡ್ ಪಾಲ್ದೊನ್ಯರ ಮುಸಲ್ಮಾನರಿಗೆ ದೈವಲು ಲೆಪ್ ಕೊಡ್ತಾ. ತುಳುನಾಡ ಭೂತಾರಾಧನೆ ಒಂಜಿ ಧರ್ಮಗೂ ಸೀಮಿತವಾದಿಜ್ಜಿ. ಅವು ಒಂಜಿ ತುಳು ಧರ್ಮ ಅದು ಸರ್ವಧರ್ಮದಕ್ಲು ನಂಬಿಕೆ ದಿನ ಆರಾಧನೆ ಅದು ಆನಿತ ಕಾಲುಡ್ದು ಎನಿಮುಟ್ಟಲ ನಡ್ತೊಂದು ಬೈದನ್ ಪಂಪನೇಕ ಸಾಕ್ಷಿ ಮಂಜೇಶ್ವರ ಉದ್ಯಾವರ ಮಾಡಬೊಕ್ಕ ಅಲ್ಪದ ಅರಸು ದೈವಲು ಅದುಲ್ಲೇರ. ವರ್ಷಲ ಉದ್ಯಾವರ ಜಾತ್ರೆಗೆ ದುಂಬತ್ತ ಮುಸ್ಲಿಂ ಸಾರ ಜಮಾತದಕ್ಲು ಇದ್ದದ ಕುದಿಕಳ ದಿನ ನಿಘಂಟು ಮಲ್ಪನ ಅರಸು ದೈವಲು ಪಳ್ಳಿಗೆ ಪೋದು ಮುಸ್ಲಿಮರನ್ನು ಜಾತ್ರೆಗೆ ಬರಿಯರಲಿಪ್ಪನ ಮಾತ ಸಂಪ್ರದಾಯದಂಚ ಇತ್ತಲ ನಡತ ಬೈದಡ.
ಶುಕ್ರವಾರ ಪಲ್ಲಿಡ್ ಮಧ್ಯಾಹ್ನ ಪ್ರಾರ್ಥನೆ ನಡೆತಿನ ಬೆರಿಕೆ ಉದ್ಯಾವರ ಮಾಡದ ಅರಸು ಮಂಜುಷ್ನಾರ್ ದೈವಳು ಉದ್ಯಾವರ ಸಾರ ಜಮಾತ್ ಪಳ್ಳಿಗೆ ಭೇಟಿ ಕೊರಿಯ ಪಿರಾಕದ ಕಾಲುಡ್ದಿಂಚ ಈ ಸಂಪ್ರದಾಯ ನಡತೊಂದು ಇತ್ತೆಲ್ಲ ಮುಲ್ಪ ಧರ್ಮ ಸಾಮರಸ್ಯ ಒರಿಪಾದ್ಯರ ಅರಸು ದೈವಲೆನ ಪೂಜಾರ್ಲೆನ ದರ್ಶನದ ಒಟ್ಟುಗು ದೈವಸ್ಥಾನದ ಪ್ರತಿನಿಧಿಲು ಬೊಕ್ಕ ಭಕ್ತಿರ್ಲ ಪಾಕಜನ ಪಲ್ಲಿಗೆ ಭೇಟಿ ಕೊರ್ಪ್ಯರ ಮಂಜುಷ್ನಾರ್ ಅರಸು ದೈವಲೆನ ಭಂಡಾರ ಇಲ್ಲಾರ್ದು ದೈವಲು ಭೇಟಿ ಕೊರ್ನಗ ಪಳ್ಳಿದ ಆಡಳಿತ ಸಮಿತಿ ಪ್ರತಿನಿಧಿಲು ಬೊಕ್ಕ ಮುಸ್ಲಿಮರು ಪರಂಪರೆದ ರೀತಿಯಲ್ಲಿ ಎತ್ಕೊಂಡ್ಯಾರ ದೈವ ದರ್ಶನೋಡು ದೈವದ ಪೂಜಾರ್ಲು ಮಾತಾ ಮುಸ್ಲಿಮರು ಉದ್ಯಾವರ ಜಾತ್ರೆಗೆ ಬರಡೊಂದು ಲಿಪ್ಪು ಕೊರಿಯ ಮೇ 9-15 ಮುಟ ನಡಪುನ ಉದ್ಯಾವರ ಮಾಡದ ಜಾತ್ರೆಗೆ ಸಾರಾ ಜಮಾತ್ಗೆ ಲೆಪ್ಪು ಕೊಡ್ತುಂಡು ಜಾತ್ರೆದ ಪುರ್ತುಡು ಜಮಾತದ ಮುಖ್ಯಸ್ಥರು ಕುಲ್ಲೆರೆ ಕಟ್ಟೆಡು ಒಂಜಿ ಮೇನ್ ಅಕ್ಲಿಗೆ ಬಡ್ದು ಕೊರ್ಪುಂಡು ದೈವಲು ಆಶೀರ್ವಾದ ಮಲ್ತಿನ ಮಲ್ಲಿಗೆ ಪೂನು ಜಮಾತದ ಅಕ್ಲಿ ಕೊರ್ಪುನವುಲ ಮುಲ್ಪದ ಸಂಪ್ರದಾಯ ಆದುಂಡು. ಏರು ಸರ್ಕಾರಿ ವ್ಯವಸ್ಥೆ ಮಿತ್ತು ದೌರ್ಜನ್ಯ ನಡಪಾದಿರ ಅಕ್ಲೆನ ಬಗೆಟ್ ತನಿಖೆ ನಡಪಾದ ಉಗ್ರ ಶಿಕ್ಷೆ ಕೊರಡೊಂದು ಕೇಂದ್ರ ಕೃಷಿ ಖಾತೆ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತಿರು. ಶಿವಮೊಗ್ಗ ಹುಬ್ಬಳ್ಳಿ ಲಡಾಯಿದ ಬಗೆಟ್ ಕೇಂದ್ರ ಕೃಷಿ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಸುದ್ದಿ ಮಾಧ್ಯಮದ ಕೆಡ ಪಾತಿರ್ದು ಅಭಿಪ್ರಾಯ ತೆರಿಪಾದಿರ. ಶಿವಮೊಗ್ಗ ಹುಬ್ಳಿಡ್ ಪೊಲೀಸ್ ಸ್ಟೇಷನ್ಗೆ ಪೊಗ್ಗುನವು ಒಂದೊಂಜಿ ದರ್ಪ ಆಂಕಾರನು ತೋಜಾ ಉಂಡು ಎಂಕ್ಲಿನ ಸಂಖ್ಯೆ ಹೆಚ್ಚ ಉಂಡು ಪೊಲೀಸರನ್ನ ಎಂಕುಲು ಪೊಡಿಪಾವಂದು ಸಂದೇಶ ಕೊರೊಂದುಲ್ಲೇರ ಆಂಡ ಎಂಕುಲು ಅಲ್ಪಸಂಖ್ಯಾತಿರ್ಬಕ ಹೆಚ್ಚ ಸಂಖ್ಯೆ ಉಪ್ಪುನಕುಲು ಮಾತಿರ್ಲ ಒಟ್ಟಾದು ಬದುಕೋಡು ಏರು ಸರ್ಕಾರಿ ವ್ಯವಸ್ಥೆ ಮಿತ್ತು ದೌರ್ಜನ್ಯ ನಡಪಾದಿರ ಅಕ್ಲಿನ ಬಗೆಟ್ ತನಿಖೆಯಾದು ಉಗ್ರ ಶಿಕ್ಷೆ ಕೊರಡೊಂದು ಶೋಭಾ ಕರಂದ್ಲಾಜೆ ಪಂಡಿರು. ಆದರೆ ಭಾರತದಲ್ಲಿ ಎಲ್ಲರಿಗೆ ಕೂಡ ಊಟ ಕೊಟ್ಟು ಔಷಧಿ ಕೊಟ್ಟು ವಿದ್ಯೆ ಕೊಟ್ಟು ಸಾಕುವಂಥದ್ದನ್ನು ಭಾರತ ಮಾಡ್ತಾ ಇದೆ. ಇದು ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಕೊಡುವಂಥ ಒಂದು ಸಂದೇಶ ಮತ್ತು ಪಾಠ. ಹುಬ್ಳಿ ಗಲಭೆ ಪೊಲೀಸರ ವೆಹಿಕಲ್ ಅನ್ನು ಅಡ್ಡ ಹಾಕೋದು ಏನಾಗ್ತಾ ಇದೆ? ಪೊಲೀಸ್ ಫೈಲ್ಯೂರ, ಇಂಟೆಲಿಜೆನ್ಸ್ ಫೈಲ್ಯೂರ. ಶಿವಮೊಗ್ಗದಲ್ಲಿ ಮತ್ತು ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡುವಂಥದ್ದು, ಪೊಲೀಸರಿಗೆ ಅಟ್ಯಾಕ್ ಮಾಡುವಂಥದ್ದಾಗಿದೆ. ಬೆಂಗಳೂರಿನ KJ ಹಳ್ಳಿ DJ ಹಳ್ಳಿಯಲ್ಲಿ ಕಳೆದ ವರ್ಷ ಆಗಿತ್ತು. ಇದೊಂದು ಅವರ ಧಾಷ್ಟ್ಯವನ್ನು, ದರ್ಪವನ್ನು, ಅಹಂಕಾರವನ್ನು ತೋರಿಸ್ತಾ ಇದೆ. ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಲ್ಲಿ ಪೊಲೀಸರನ್ನು ನಾವು ಬೆದರಿಸ್ತೀವಿ ಅನ್ನುವಂಥ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ನಾವು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಒಟ್ಟಾಗಿ ಬದುಕಬೇಕು, ಒಂದಾಗಿ ಬದುಕಬೇಕು. ಇದು ನಮ್ಮ ಸಂದೇಶ. ಯಾರೋ ಸರ್ಕಾರಿ ವ್ಯವಸ್ಥೆಯ ಮೇಲೇ ಇವತ್ತು ದೌರ್ಜನ್ಯ ಮಾಡಕ್ಕೆ ಹೊರಟಿದ್ದಾರೆ, ಅಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಯಾರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಮಚ್ಚು ಲಾಂಗ್ಗಳನ್ನು ರಸ್ತೆಯಲ್ಲಿ ಹಿಡ್ಕೊಂಡು ತಿರುಗಾಡಿದ್ದಾರೆ, ಕಲ್ಲನ್ನು ವ್ಯವಸ್ಥಿತವಾಗಿ ಕಲ್ಲು ಮುಂಚೆನೇ ಶೇಖರಣೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಬಿಸಾಡಿದ್ದಾರೆ, ಆಸ್ಪತ್ರೆಗೆ ಕಲ್ಲು ಬಿಸಾಡಿದ್ದಾರೆ. ಅವರ ಬಗ್ಗೆ ತನಿಖೆ ಆಗಬೇಕು ಮತ್ತು ಉಗ್ರವಾದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇತ್ತೆ ಕೊಡರಿನಿತ ಮಲ್ಲ ಸುದ್ದಿಲು. ಕುಡ್ಲದ ಬಳ್ಳಲ್ ಬಾಗಡ್ ಕಾರ್ ಎಡ್ತದ ಆಸ್ಪತ್ರೆಡಿತಿನ ಪ್ರೀತಿ ಮನೋಜ್ ಕಲ್ಯಾರನೆ ಮೆದುಲು ಕಾರ್ಯಮಲ್ಪಂದಿ ನಡೆದವರ ಅಂಗಾಂಗ ದಾನವು ನೀಡ್ತಾರ. ಕೊರೋನಾ ಕಾರಣ 2 ವರ್ಷ ತಡೆಪು ಪಾಡ್ತಿನ ಹಜ್ ಯಾತ್ರೆಗೆ ಭಾರತದ ಮುಸ್ಲಿಮರಿಗೆ ಕೂಡ ಅವಕಾಶ. ಶಿಷ್ಟಾಚಾರ ಪಾಲನೆದ ಒಟ್ಟುಗು ಮೇ 31 ಸುರೂತ ಹಜ್ ಯಾತ್ರೆ. ಬ್ರಹ್ಮಾವರದ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ವರ್ಷದ ಉಚ್ಚಯ ತೇರುದ ಮೆನದನ ಡಮರು ಸೇವೆ ಕೆರೆ ಉಚ್ಚಯ. ಧರ್ಮದ ಉಲೈ ಎಡ್ಡೆಪು ಕಾತೊನ್ನ ಕ್ಷೇತ್ರ ಉದ್ಯಾವರ ಮಾಡ ಅರಸು ಮಂಜುಷ್ನಾರ್ ದೈವಲೆರ್ದು ಸಾರ ಜಮಾತ್ ಪಳ್ಳಿಗೆ ಭೇಟಿ ಜಾತ್ರೆಡು ಪಾಲ್ದಿತು ನೆರೆ ಮುಸ್ಲಿಮರಿಗೆ ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲ್ ಮುಗೆಂಡು ಸೊಲ್ಮೆಲು.